ಪ್ರಚೋದಕ ಭಾಷಣ ಮಾಡಿ ಲಡಾಖ್ ಹಿಂಸಾಚಾರಕ್ಕೆ ಕಾರಣರಾಗಿದ್ದಾರೆ ಎಂಬ ಆರೋಪದಡಿ ಲಡಾಖ್ನ ಲೋಕಪ್ರಸಿದ್ಧ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. 2 ದಿನಗಳ ಹಿಂದೆ ಲಡಾಖ್ ರಾಜಧಾನಿ ಲೇಹ್ ಹಿಂಸಾಚಾರದಿಂದ ನಲುಗಿತ್ತು. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಕೋರಿ ನಡೆದ ಹೋರಾಟವು ಹಿಂಸಾಚಾರಕ್ಕೆ ತಿರುಗಿ 4 ಸಾವು ಕಂಡರೆ ಹಲವರು ಗಾಯಗೊಂಡಿದ್ರು. ಈ ಸಂಬಂಧ 50 ಮಂದಿಯನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ವಾಂಗ್ಚುಕ್ ಅವರ ಪ್ರಚೋದಕ ಭಾಷಣವೇ ಹಿಂಸಾಚಾರಕ್ಕೆ ಕಾರಣ ಎಂದು ಪೊಲೀಸರು ಹೇಳಿದರು. ಅದರಂತೆ ಹಿಂಸಾಚಾರ ನಡೆದ 2 ದಿನಗಳ ಬಳಿಕ ಅವರನ್ನು ಬಂಧಿಸಲಾಗಿದೆ. ಲಡಾಖ್ ಪರಿಸರ ರಕ್ಷಣೆ, ರಾಜ್ಯದ ಸ್ಥಾನಮಾನ ಇತ್ಯಾದಿ ಬೇಡಿಕೆ ಇಟ್ಟು ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಅಲ್ಲಿಂದಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಮಧ್ಯಾಹ್ನ 2:30 ಗಂಟೆಗೆ ವಾಂಗ್ಚುಕ್ ಸುದ್ದಿಗೋಷ್ಠಿ ಇಟ್ಟುಕೊಂಡಿದ್ರು. ಅದಕ್ಕೆ ತುಸು ಮೊದಲು ಪೊಲೀಸರು ಅವರನ್ನು ಬಂಧಿಸಿದ್ದಾರೆ.